ಗಾಯ್ಸ್ ಇತ್ತೆ ಬಿಮ್ಮಗ್ ಕೆಲೆಂಜುಚ್ಚಿನ ನನ್ಪುನ ಸಮಸ್ಯೆ ಇತ್ತು ಗಾಯ್ಸ್ ಇತ್ತೆ ಮಧ್ಯಾಹ್ನದ ಪೊರ್ತು ಇತ್ತೆ ಇಲ್ಲಲ್ ಮಧ್ಯಾಹ್ನ ಒಣಸಗ್ ಕೋರಿ ಇತ್ತೆ ತುಂಡು ದಿನ್ನಗ ಇತ್ತೆ ಬಿಮ್ಮ ಉರಿ ಅಂತ ತಾನೆ ಅನ್ಪುನವೇ ಸಮಸ್ಯೆ ಇತ್ತೆ ತುಂಡು ದಿನ ರಾಜಿನದ ಅದ ಅನ್ಪುನ ಅಂದೆ ಗಾಯ್ಸ್ ಕೆಟ್ಟ ಮೇಲೆ ಬುದ್ಧಿ ಸುಟ್ಟ ಮೇಲೆ ಗಾಯ ಎರಡು ಕಚ್ಚಿಸಿಕೊಂಡು ಆಯ್ತು. ಇನ್ನು ಅದೇ ತಪ್ಪು ಮಾಡುದು ಬೇಡ. ಪ್ರಕೃತಿಯ ಒಂದು ಇಂಜಿನಿಯರ್ಸ್ ಅಂತಲೇ ಹೇಳ್ಬೋದು ಇದನ್ನು. ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹಿಂದಿನ ಬ್ಲಾಗ್ ಅಲ್ಲಿ ಹೇಳಿದ್ದೆ, ನಿಮ್ಮಲ್ಲಿ ಖಾಲಿ ಪೆಟ್ಟಿಗೆ ಇದ್ರೆ ಅದನ್ನು ಈ ರೀತಿ ಒಂದು ಜಾಗದಲ್ಲಿ ಇಟ್ಟುಬಿಡಿ, ಅದಕ್ಕೆ ಜೇನು ಕುಟುಂಬಗಳು ತಾನಾಗಿ ಬಂದು ಸೇರಿಕೊಳ್ತವೆ ಅಂತ. ಹಾಗೆ ಇವತ್ತು ನಾವು ಏನು ಗುಡ್ಡೆಯಲ್ಲಿ ಖಾಲಿ ಪೆಟ್ಟಿಗೆ ಇಟ್ಟಿದ್ವಿ, ಅದಕ್ಕೆ ಒಂದು ಜೇನು ಕುಟುಂಬ ಬಂದು ಸೇರಿದೆ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಅದನ್ನು ಹೇಗೆ ಉಳಿಸಿಕೊಳ್ಳುವುದು ಅಂತ ನಾವು ಒಂದು ವಿಡಿಯೋದಲ್ಲಿ ನೋಡುವ. ಇದು ಆ ಜೇನು ಪೆಟ್ಟಿಗೆ, ಮಲೆಗೆ ಪೆಟ್ಟಿಗೆ ಒದ್ದೆ ಆಗ್ಲಿಕ್ಕಿಲ್ಲ, ಮುಚ್ಚಳದಲ್ಲಿ ಎಲ್ಲ ಕಟ್ಟಿವೆ. ಅದನ್ನು ನೋಡು ಇವಾಗ ಹೇಗೆ ತೆಗೆಯುವುದು ಅಂತ. ಇಲ್ಲಿ ನೋಡ್ಬೋದು, ಇದು ಮುಚ್ಚಳದಲ್ಲಿ ಕಟ್ಟಿಂಟು. ಇದನ್ನ ಇವಾಗ ಫ್ರೇಮಿಗೆ ಇಡುವ. ಸಕ್ಕರೆ ನೀರು ಅವಾಗ ಕೊಟ್ಟು ಹೋದ್ದು ಗೈಸ್. ಸಕ್ಕರೆ ನೀರು ಕೊಟ್ವಿ ಅಂದ್ರೆ ಈ ಎರಿ ಕಟ್ಟೋ ಕೆಲಸ ಏನುಂಟು ಅದನ್ನು ಬಾರಿ ಫಾಸ್ಟ್ ಆಗಿ ಮಾಡ್ತದೆ. ಇವಾಗ ಕೆಲವು ನೊಣಗಳು ಸಕ್ಕರೆ ನೀರು ಏನು ಕೊಟ್ಟಿದ್ದೆ ಅದನ್ನ ಇವಾಗ ಕುಡಿತಾ ಉಂಟು. ಸಕ್ಕರೆ ನೀರು ಮಾಡುವ ಪ್ರಮಾಣ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, 1:1. 1 ಗ್ಲಾಸ್ ಸಕ್ಕರೆ ಆದ್ರೆ 1 ಗ್ಲಾಸ್ ನೀರು, ಆಮೇಲೆ ಸ್ವಲ್ಪ ಅರಶಿನ ಹುಡಿ. ಗಾಯ್ಸ್ ಇವಾಗ ನಿಮ್ಗೆ ಯಾರಾದ್ರೂ ಒಂದು 4,000 ಧರ್ಮಕ್ಕೆ ಕೊಡ್ತೇನೆ ಅಂದ್ರೆ ನೀವು ಬೇಡ ಅಂತೀರಾ? ಇಲ್ಲಲ್ಲ. ಅದೇ ರೀತಿ ಇದು ಕೂಡ ಕಾಲೋನಿಯನ್ನು ತಂದದ್ದಲ್ಲ, ಮತ್ತೆ ಡಿವೈಡ್ ಮಾಡಿ ಕೂಡ ಇಟ್ಟದಲ್ಲ. ಇದು ಖಾಲಿ ಪೆಟ್ಟಿಗೆ ಏನಿತ್ತು ಮನೆಯಲ್ಲಿ ಅದನ್ನು ಈ ರೀತಿ ನೆರಳಲ್ಲಿ ಇಟ್ಟದ್ದು, ಅದಕ್ಕೆ ಬಂದು ಸೇರಿರುವಂತದ್ದು. ಸೊ ಒಂದು ಕಾಲೋನಿಗೆ ನಾವು 4,000 ಕೊಟ್ಟು ಏನು ತರ್ತೇವೆ, ಅದಕ್ಕಿಂತ ಒಂದು ಖಾಲಿ ಪೆಟ್ಟಿಗೆ ಇದ್ರೆ ಈ ರೀತಿ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ ಕೊಡ್ತದೆ. ಇಲ್ಲಿ ಇದು ಇವಾಗ ನೋಡ್ಬೋದು ಹೇಗೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇದು ಇವಾಗ ಕಟ್ಟಿವೆ ಅಂತ. ಒಂದು ಪ್ರಕೃತಿಯ ಒಂದು ಇಂಜಿನಿಯರ್ಸ್ ಅಂತಲೇ ಹೇಳ್ಬೋದು ಇದನ್ನು, ಎಷ್ಟು ಚಂದ ಕಟ್ಟಿದೆ ಅಂತ. ಗೈಸ್ ಈ ರೀತಿ ಬಂದು ಕೂತ ಜೇನುನೊಣವನ್ನು ಉಳಿಸಿಕೊಳ್ಳಿಕ್ಕೆ ತುಂಬಾ ಐಡಿಯಾಸ್ ಉಂಟು, ಆದ್ರೆ ನಾವು ಎಕ್ಸ್ಪರ್ಟ್ ಅಲ್ಲ, ನಾವು ಬಿಗಿನರ್ ಆದ ಕಾರಣ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪರ್ಟ್ ಆಗ್ಬೇಕಷ್ಟೇ. ಹಾಗಾಗಿ ನಾವೇನ್ ಮಾಡುವ ಅಂದ್ರೆ ಒಂದು ಫ್ರೇಮ್ ಅನ್ನು ಹೀಗೆ ತಗೊಂಡು, ಇದು ಬ್ರೂಡಿನ ಫ್ರೇಮ್, ಇದು ಬ್ರೂಡ್, ಇದರಲ್ಲಿರುವ ಮೇಣವನ್ನೆಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡುವ. ಕ್ಲೀನ್ ಮಾಡಿ ಏನ್ ಮಾಡುವ ಅಂದ್ರೆ ಒಂದು ಏರಿಯನ್ನು ಈ ರೀತಿ ನಾವು ತೆಗೆದು, ಇದೊಂದು ಸಣ್ಣ ಏರಿ, ಇದನ್ನು ಈ ರೀತಿ ತೆಗೆದು ಈ ರೀತಿ ಫ್ರೇಮ್ ಏನುಂಟು ಈ ಫ್ರೇಮ್ನ ಇಲ್ಲಿಗೆ ಅಂಟಿಸಿದ್ರೆ ಆಯ್ತು, ಅಥವಾ ಇಲ್ಲಿಗೆ ಕೂಡ ಆಗ್ತದೆ, ಇಲ್ಲಿಗೂ ಆಗ್ತದೆ ಅಥವಾ ಇಲ್ಲಿಗೂ ಆಗ್ತದೆ. ಈ ರೀತಿ ಗಟ್ಟಿ ಹಿಡಿದು ಅಂಟಿಸುವಂಥದ್ದು. ಇಷ್ಟೇ. ಈ ರೀತಿ ಮಾಡಿದ್ವಿ ಅಂದ್ರೆ ಅದಕ್ಕೊಂದು ಪ್ಯಾಟರ್ನ್ ಸಿಗ್ತದೆ, ಅದಿನ್ನು ಒಟ್ಟರಸಿ ಕಟ್ಟುದಿಲ್ಲ. ಇದು ಇಲ್ಲಿ ಏನು ಮಾಡಿದೆ ಅಂದ್ರೆ ಈ ರೀತಿ ಕಟ್ಟಿದೆ. ಸೊ ಆ ರೀತಿ ಕಟ್ಲಿಕ್ಕಿಲ್ಲ, ಅದನ್ನು ಈ ರೀತಿ ಕಟ್ಟಬೇಕು. ಸೊ ಈ ರೀತಿ ಮಾಡಿ ಇಡುವ ಎಲ್ಲದನ್ನು ಕೂಡ. ಸೊ ಇದು ಇವಾಗ ಆಯ್ತು, ಇದನ್ನ ಇಲ್ಲಿ ಈ ರೀತಿ ಇಡುವಂಥದ್ದು. ಇನ್ನೊಂದು ಫ್ರೇಮಿಗೂ ಕೂಡ ಅದೇ ರೀತಿ ಮಾಡುವ. ಈ ರೀತಿ ಇಟ್ಟು ಈ ರೀತಿ ಅಂಟಿಸುವ. ಈ ರೀತಿ ಅಂಟಿಸಿದ್ರೆ ಸಾಕು. ಆಮೇಲೆ ಅವುಗಳೇ ಇಲ್ಲಿ ಮೇಣವನ್ನು ಅಂಟಿಸಿ ಅದನ್ನು ಗಟ್ಟಿ ಮಾಡಿಕೊಳ್ತವೆ. ಸೊ ಇವಾಗ ಇದಿಷ್ಟೊಂದು ಅದಕ್ಕೆ ಬೇಸ್ ತರ ಇಷ್ಟು ಮಾಡಿದ್ರೆ ಸಾಕು. ಮತ್ತೆ ನಾನು ಮೊದಲೇ ಹೇಳಿದ್ದೆ ಗೈಸ್, ಹವ್ಯಾಸಕ್ಕಾದ್ರೂ ಒಂದು ಜೇನಿನ ಪೆಟ್ಟಿಗೆ ಆದ್ರೂ ಮನೆಯಲ್ಲಿ ನೀವು ಇಡ್ಲೇಬೇಕು ಅಂತ. ನಿಮಗೆ ಜೇನಿನ ಕೆಲಸ ಗೊತ್ತಿಲ್ಲ, ಆಮೇಲೆ ಅದು ಕಚ್ತವೆ, ಅದನ್ನು ಹೇಗೆ ನಿರ್ವಹಣೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಎಕ್ಸ್ಪರ್ಟ್ ಅಲ್ಲದಿದ್ರು ನಂಗೆ ಕೆಲವು ಎಕ್ಸ್ಪರ್ಟ್ಸ್ ಗೊತ್ತಿದ್ದಾರೆ. ಅವ್ರನ್ನೆಲ್ಲ ಮೀಟ್ ಆಗಿ ನಾವು ಜೇನಿನ ನೆಕ್ಸ್ಟ್ ವಿಡಿಯೋ ಎಲ್ಲ ಮಾಡ್ತಾ ಇರುವ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆ ನಿಮ್ಮ ಪಕ್ಕ ಯಾರಾದ್ರೂ ಜೇನು ಸಾಕಾಣಿಕೆ ಮಾಡ್ತಾ ಇದ್ರೆ ಅವರಲ್ಲಿಂದ ಒಂದು ಪೆಟ್ಟಿಗೆ ತಂದು ಜೇನು ಸಾಕಾಣಿಕೆ ಕೂಡ ಮಾಡಿ, ಎಲ್ರ ಮನೆಯಲ್ಲಿ ಕೂಡ ಒಂದೊಂದು ಜೇನು ಪೆಟ್ಟಿಗೆ ಇದ್ರೆ ತುಂಬಾ ಪ್ರಯೋಜನ ಬರ್ತದೆ ನಮಗೆ. ನಮಗೆ ಬೇಕಾದಷ್ಟು ಜೇನು, ಮನೆಗೆ ಉಪಯೋಗಕ್ಕೆ ಬರುವಷ್ಟು ಜೇನು, ಶುದ್ಧ ಜೇನು ನಾವು ಮನೆಯಲ್ಲೇ ತಯಾರಿಸಬಹುದು. ಇದು ನೋಡಿ, ಈ ಫ್ರೇಮ್ ಅಲ್ಲಿ ನೋಡಿ, ಒಂದು ಫ್ರೇಮ್ ಅಲ್ಲಿ ಒಂದೇ ಏರಿ ಇರಬೇಕು, ಆದ್ರೆ ಈ ಫ್ರೇಮ್ ಅಲ್ಲಿ
ಈ ಫ್ರೇಮಲ್ಲಿ ನೋಡಿ ಅದು ಅಡ್ಡಕ್ಕೆ ಕಟ್ಟಿ ಇಲ್ಲಿ ಇವಾಗ 3 ಏರಿಯನ್ನು ಒಂದೇ ಫ್ರೇಮಲ್ಲಿ ಕಟ್ಟಿದೆ. ಸೊ ಇದನ್ನು ತೆಗೆದು ಅವಾಗ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ಇಡ್ತಾ ಹೋಗುವ ಇದಕ್ಕೆ. ಮತ್ತೊಂದು ಸ್ವಲ್ಪ ಜಾಗ್ರತೆ ಅಂತಕ್ಕೆ ವಹಿಸ್ಬೇಕಂದ್ರೆ, ಇದು ಎಲ್ಲಾದ್ರೂ ಬೇರೆ ಪೆಟ್ಟಿಗೆಯಿಂದ ಬಂದದ್ದು ಅಂತ ಆದ್ರೆ ಇದಷ್ಟು ಕಚ್ಚಲಿಕ್ಕಿಲ್ಲ. ಯಾಕಂದ್ರೆ ಇದು ಪೆಟ್ಟಿಗೆ ಎಲ್ಲ ನೋಡಿ ಅದಕ್ಕೆ ಸ್ವಲ್ಪ ಅಭ್ಯಾಸ ಇರ್ತದೆ. ಇದು ಕಾಡಿಂದ ಬಂದ್ರೆ ಅಂದ್ರೆ ಹುತ್ತದಿಂದೆಲ್ಲ ಬಂದದ್ದು ಆಗಿದ್ರೆ ಇದು ಕಚ್ಚಲೂಬಹುದು. ಇವಾಗ ಮಾಸ್ಕ್ ಕೂಡ ನಾನು ಹಾಕ್ಲಿಲ್ಲ. ಇದನ್ನು ಇದಕ್ಕೆ ಕೆಡವಿದ್ರೆ ಹೇಗಾಗ್ಬೋದು? ನೋಡುವಲ್ಲ. ಓಕೆ ಓಕೆ. ಗಾಯ್ಸ್, ನಾನು ಯಾವಾಗ್ಲೂ ಮಾಸ್ಕ್ ಹಾಕಿ ಕೆಲಸ ಮಾಡಿ ಅಂತ ಹೇಳುದು. ಇದು ಇವಾಗ ಇದಕ್ಕೆ ಅಷ್ಟು ಅಭ್ಯಾಸ ಇಲ್ಲ. ಇಲ್ಲಿ ನೋಡಿ ಬಂದು ಲಿಪ್ ಟು ಲಿಪ್ ಕೊಟ್ಟಿದೆ, ಬಂದು ತುಟಿಗೆನೆ ಕಚ್ಚಿದೆ. ಇವಾಗ ಭಯಂಕರ ನೋವಾಗ್ತುಂಟು. ಇದು ಫಸ್ಟ್ ಟೈಮ್ ನನಗೆ ಬಾಯಿಗೆ ಕಚ್ಚಿಕೊಂಡದ್ದು. ನಾನು ಬಾಯಿಲೆಲ್ಲ ಇವಾಗ ನೀರು ಬರ್ತಾ ಉಂಟು. ಅದ್ರ ಹತ್ರ ಹೋದ್ರು ಇವಾಗ ಮ್ಯಾಟ್ರ್ ಕ್ಲೋಸ್ ಮಾಡ್ಬೋದು ನಮ್ದು. ತುಂಬಾ ಅಗ್ರೆಸಿವ್ ಅಲ್ಲಿ ಉಂಟು ಇದು. ಇವಾಗ 2x ಅಲ್ಲಿ ಇಡ್ತಿರೋದು, ನಾನು ಹತ್ರ ಇಲ್ಲ. ಇದೊಂದು ಫ್ರೇಮ್ ಇದು ಏರಿಯನ್ನು ಫ್ರೇಮಿಗೆ ಇಟ್ರೆ ನಮ್ಮ ಕತೆ ಅಲ್ಲ, ಕೆಲಸ ಮುಗೀತದೆ. ನಮ್ಮ ಕತೆ ಮುಗಿತಿತ್ತು. ಇವಾಗ ಎಲ್ಲೋ ಬಂದು ಕಚ್ತಿದ್ರೆ ಇವಾಗ ಇಲ್ಲಿ ತುಟಿಯಲ್ಲಿ ಅದರ ಮುಳ್ಳು ಉಂಟು, ಅದನ್ನು ತೆಗಿಲಿಕ್ಕೆ ಆಗ್ತಿಲ್ಲ. ಮಾಸ್ಕ್ ಹಾಕ್ತಿದ್ರೆ ಕೈಗೆಲ್ಲ ಕಚ್ತಿದ್ರೆ ಅಷ್ಟೇನು ಸಮಸ್ಯೆ ಇಲ್ಲ. ಮತ್ತೆ ಕೆಲಸ ಮಾಡುವಾಗ ಅದು ಕಚ್ತವೆ, ಜೇನು ಹುಳ ಕಚ್ಚದೆ. ಮತ್ತೆ ಅದು ಕಚ್ಚದಿದ್ರೆ ಅದೆಂತ ನೋಡಗಲ್ವಾ. ಬ್ಯೂಟಿಫುಲ್ ಪಾಯಿಂಟ್. ಇದು ನಾಳೆ ಒಂದು ವಾರದಿಂದ ಬ್ಲಾಗ್ ಅಪ್ಲೋಡ್ ಆಗುದಿಲ್ಲ. ನನ್ನ ಬಾಯಿ ನೋಡ್ಬೋದು ಹೇಗೆ ಆಗಿದೆ ಅಂತ, ಕಾಣಿಸ್ತಾ ಇರ್ಬೋದು. ಮಾಸ್ಕ್ ಹಾಕ್ತಿದ್ರೆ ಚೆನ್ನಾಗಿರ್ತಿತ್ತು, ಅದ್ರ ತೊಂದರೆ ಇಲ್ಲ. ಇದನ್ನೊಂದು ಫ್ರೇಮಿಗೆ ಇಟ್ಟು ನಾವು ಸಕ್ಕರೆ ನೀರು ಕೊಟ್ಟು ಹೋಗುವ. ಗಾಯ್ಸ್, ನನ್ನ ಮುಖ ನೋಡಿ ಹೇಗಾಯ್ತು ಅಂತ. ಒಂದೇ ಬಂದು ಕಚ್ಚಿದ್ದು ತುಟಿಗೆ, ಆದ್ರೂ ಇಷ್ಟು ದಪ್ಪ ಆಯ್ತು. ಇದು ಇವಾಗ ಸಿಡಿತಾ ಉಂಟು. ಒಂದು 4-5 ಬಂತು ಬಾಯಿ ಕಚ್ಚಿದ್ರೆ ಇವಾಗ ಇಷ್ಟು ಹಂದಿದರ ಆಗ್ತಿತ್ತು ಮುಖ. ಇವಾಗ ಮ್ಯಾಟ್ರ್ ಏನಾಯ್ತು ಅಂದ್ರೆ, ಅದನ್ನು ಕೆಡುವಾಗ ರಾಣಿ ಬಂದು ಇಲ್ಲಿ ಕೂತಿದ್ದು ಗೆಲ್ಲಲ್ಲಿ, ಬಾರಿ ಪಕ್ಕದಲ್ಲೇ ಉಂಟು, ಸಮಸ್ಯೆ ಇಲ್ಲ. ಅದನ್ನು ಇಲ್ಲಿಗೆ ಕೂರಿಸ್ಬೋದು ಪೆಟ್ಟಿಗೆಗೆ. ಇವಾಗ ಪೆಟ್ಟಿಗೆಯಲ್ಲಿ ನೊಣ ಎಲ್ಲ ಖಾಲಿ ಆಯ್ತು, ಎಲ್ಲ ಬಂದು ಇಲ್ಲಿ ಕೂತಿದ್ದು. ಮ್ಯಾಟ್ರ್ ಏನಂದ್ರೆ ರಾಣಿ ಇದ್ರಲ್ಲಿ ಉಂಟು. ಸೊ ಈ ಗೆಲ್ಲನ್ನು ಮೆಲ್ಲ ಇಲ್ಲಿಂದ ತೆಗೆದು ಇದ್ರ ಮೇಲೆ ಇಟ್ರೆ ನಮ್ಮ ಕೆಲಸ ಮುಗಿತದೆ. ಇವಾಗ 2 ಕೆಲಸ ಆಯ್ತು ಗಾಯ್ಸ್. ಅದು ಇವಾಗ ಗೆಲ್ಲಲ್ಲಿ ಕೂತಿದೆ ಎಲ್ಲವೂ. ಅದು ಹಾರ್ಲಿಕ್ಕಿಂತ ಮುಂಚೆ ನಾವೊಮ್ಮೆ ಮಾಸ್ಕ್ ತಂದು ಆ ಗೆಲ್ಲನ್ನು ಮೆಲ್ಲ ಅಲ್ಲಿಂದ ತೆಗೆದು ಪೆಟ್ಟಿಗೆಗೆ ಕೂರಿಸುವ. ಒಂದು ಲೆಕ್ಕದಲ್ಲಿ ಹಾರಿತು ಕೂಡ ಒಳ್ಳೇದಾಯ್ತು. ನಿಮಗೆ ಯಾವ ರೀತಿ ಕೂರಿಸುವುದು ಅಂತ ತೋರಿಸ್ಬೋದು. ಅದಕ್ಕಿಂತ ಮುಂಚೆ ಮನೆಗೆ ಹೋಗಿ ಮಾಸ್ಕ್ ತರುವ. ಇವಾಗ ಕಣ್ಣಿಗೆಲ್ಲ ಕಚ್ಚಿದ್ರೆ ಆಮೇಲೆ ನಮ್ಮ ಬ್ಲಾಗ್ ಬರ್ಲಿಕ್ಕಿಲ್ಲ. ನೆಕ್ಸ್ಟ್ ಎಲ್ಲ ಗುಣ ಆದ್ಮೇಲೆನೆ ಮಾಡ್ಬೇಕಷ್ಟೇ. ಗಾಯ್ಸ್, ಇತ್ತೆ ಬಿಮ್ಮಗ್ ಕೆಲಂಜುಚ್ಚಿನ ನನ್ಪುಣ ಸಮಸ್ಯೆ ಇತ್ತು ಗಾಯ್ಸ್. ಇತ್ತೆ ಮಧ್ಯಾಹ್ನದ ಪೊರ್ತು ಇತ್ತೆ ಇಲ್ಲಲ್ಲ ಮಧ್ಯಾಹ್ನ ಒಣಸಗು ಕೋರಿ ಇತ್ತೆ ತುಂಡು ತಿನ್ನಗ ಇತ್ತೆ ಬಿಮ್ಮ ಉರಿ ಅಂತ ತಾನೆ ಅನ್ಪುಣವೇ ಸಮಸ್ಯೆ. ಇತ್ತೆ ತುಂಡು ದಿನ ರಾಜಿನದ ಅದ ಅನ್ಪುಣ ಅಂದ್ರೆ ಇಂದೆಪ್ಪ ಕೆಲಂಜ ಜೊತೆ ಬಾಯಿ ಗುಚ್ಚಿನ ಇದೇ ಕೆಲಂಜಿ ಬಾಯಿ ಗುಚ್ಚಿನ ಎನ್ನಾವು ಕೈತು ರಾಜಿ ಅಂದ ಲವ್ ಬೈಟ್ Adi panon dittada. Adi panon dittada. Adi bite. ಲವ್ ಬೈಟ್ ಅಂದೆ ಆ ಮಾಸ್ಕೊಂಡು ಅವು ಅದಿಟ್ಟು ಗೆಲ್ಲಿಟ್ಟು ಹೊತ್ತುಕೊಳ್ಳು ಒಂದು ರಾಪನಗ ದಟ್ಟು ಆ ಎಕ್ಸರ್ ಬ್ಲೇಡ್ ಒಂಜಿ ಕೊರ್ಲಿ ಆ ಗೆಲ್ಲಿನ ಮೆಲ್ಲ ಕೊಯ್ತು. ಗಾಯ್ಸ್, ಮಾಸ್ಕ್ ಎಲ್ಲ ತಂದೆ. ಬರೋ ಹೊತ್ತಲ್ಲಿ ಇಲ್ಲೇ ಉಂಟು ಬಚ್ಚವು. ಇವಾಗ ಮ್ಯಾಟ್ರ್ ಎಂತಂದರೆ, ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಆದದ್ದು. ಯಾರಾದ್ರೂ ಒಬ್ರು ರೆಕಾರ್ಡ್ ಮಾಡ್ತಾ ಇದ್ರೆ ಇಷ್ಟೆಲ್ಲ ಕಷ್ಟ ಇರಲಿಲ್ಲ. ನೋಡಿ, ಇದೆಲ್ಲ ಇಟ್ಟು ನಿಮಗೆ ತೋರಿಸ್ಬೇಕಂದ್ರೆ ತುಂಬ ಕಷ್ಟ ಉಂಟು. ಇಲ್ಲಿ ನೋಡಿ, ಕಚ್ಚಿಸಿ ಕೂಡ ಆಯಿತು ನನಗೆ. ತುಟಿ ದಪ್ಪಾಗಿದೆ, ತೊಂದರೆ ಇಲ್ಲ. ನಾವು ಧರ್ಮಕ್ಕೆ ಸಿಕ್ಕಂಥ ಕಾಲೋನಿಯನ್ನು ಬಿಡೋದು ಬೇಡ.
ಇವಾಗ ಪ್ಲ್ಯಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಾನು ಮಾಡಿ ತೋರಿಸ್ತೇನೆ. ಗೈಸ್ ಇಲ್ಲಿ ನೋಡಿ, ಇದನ್ನು ಗೆಲ್ಲನ್ನು ಮೆಲ್ಲ ತೆಗ್ದಾಯ್ತು. ಇದು ರಾಣಿ ಹಾರಿ ಹೋಗದ ಹಾಗೆ ಇದನ್ನು ಈ ಪೆಟ್ಟಿಗೆಯಲ್ಲಿ ಮೆಲ್ಲ ಇಡುವ. ಸ್ವಲ್ಪ ಡಿಸ್ಟರ್ಬ್ ಕೂಡ ಆಯ್ತು ಕೆಲಸ ಮಾಡುವಾಗ. ನೋಡು ಎಂತ ಆಗ್ತದೆ ಅಂತ. ಮತ್ತೊಂದು ವಿಷಯ ಎಂತಂದ್ರೆ ಅದು ಪೆಟ್ಟಿಗೆಯ ಒಳಗಿದ್ರೆ ಮಾತ್ರ ಕಚ್ಚುವಂಥದ್ದು. ಇವಾಗ ರೆಸ್ಟಿಗೆಲ್ಲ ಬಂದು ಕೂತಿರ್ತದೆ, ಇಲ್ಲಿ ಇವಾಗ ಕೂತಿತ್ತಲ್ಲ, ಅದೇ ರೀತಿ ಅದು ಕೂತಿದ್ರೆ ಕಚ್ಚುದಿಲ್ಲ ಅಷ್ಟು. ಇವಾಗ ಅಂದ್ರೆ ಅದು ಏರಿಯೆಲ್ಲ ಕಟ್ಟಿತ್ತಲ್ಲ, ಸ್ವಲ್ಪ ಡಿಸ್ಟರ್ಬ್ ಆದಾಗ ಅದು ಕಚ್ಚಲಿಕ್ಕೆ ಬಂದದ್ದು. ಉಚ್ಚಿನ ಮತ್ತೆ ಬಾಯಿಗೆ వచ్చింది ಅಬ್ಬು ಇತ್ತೆಂಕ್ ಬೇಜಾರಾಯ್ತಾ. ಕೈಕ ಬತ್ತು ಚಿತ್ರ ತೊಂದರೆ ಇಜ್ಜಾಂಡೆ. ಮತ್ತೆ ಈ ಮಳೆಗಾಲದಲ್ಲಿ ಈ ಬ್ಲಾಗ್ ಮಾಡ್ಲಿಕ್ಕೆ ಇನ್ನೊಂದು ಸಮಸ್ಯೆ ಎಂತಂದ್ರೆ, ಈ ಒಂದು ಈ ಇರಿಂಟಿ ಬುಲ್ಪು ನೆಡ್ದಾತ್ ಬ್ಯಾಕ್ ಗ್ರೌಂಡ್ ಉಡ್ದ ಇನ್ನವೇ ಸೌಂಡ್ ಗೆನ್ನ ಬೊಕ ಕೆಲವು ಕಮೆಂಟ್ಲ ಮನ್ಪೆರಾಂಡ್ ಈ ಒಂತೆ ಮೆಲ್ಲ ಪಾತೆರ್ ಮಾರೆ ಎಂಕ್ ಇರಿಂಟಿ ಬುಲ್ಪುನ ಕೇನು ಜೀಂದೆ ಇತ್ತೆ ಗುಡ್ಡ ಡಿಡಿ ಇರಿಂಟಿಲೆ ಬುಲ್ತೊಂದುಲ್ಲ ಚಿರಿ 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 ಇಂದೆ ಅನಿತ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರೋದು ಎತ್ತುಂಡ ಬ್ಲಾಗ್ ಸೋಕು ಬರ್ಪುಂಡು ನಮ್ಮ ಮತ್ತೆ ಮೋರೆಲ್ಲ ಸೋಕು ಬತ್ತುಂಡು ಮೊರೆ ತುಲೆಗೆ ಎಂಚಾಂಡ್ ರಡ್ಡ ಬಾಡ್ತುಂಡ ಪದಾನಾತು. ಗಾಯ್ಸು ಕೆಟ್ಟ ಮೇಲೆ ಬುದ್ಧಿ ಸುಟ್ಟ ಮೇಲೆ ಗಾಯ, ಎರಡು ಕಚ್ಚಿಸಿಕೊಂಡು ಆಯ್ತು. ಇನ್ನು ಅದೇ ತಪ್ಪು ಮಾಡುದು ಬೇಡ, ಮಾಸ್ಕ್ ಹಾಕಿ ಕೆಲಸ ಮಾಡುವ. ಇದನ್ನು ಈ ರೀತಿ ಮೆಲ್ಲ ಇಟ್ಟು, ಹಾಗಾದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಖಾಲಿ ಪೆಟ್ಟಿಗೆಗೆ ಬಂದ ಜೇನು ನೊಣಗಳನ್ನು ಹೇಗೆ ಕೂರಿಸುವುದು ಅಂತಾಯ್ತು, ಹೇಗೆ ಕಚ್ಚಿಸಿಕೊಂಡ್ರೆ ಹೇಗೆ ಆಗ್ತದೆ ಅಂತ ಕೂಡ ಗೊತ್ತಾಯ್ತು. ಆಮೇಲೆ ಮರದಲ್ಲಿ ಕೂತದನ್ನು ಯಾವ ರೀತಿ ಪೆಟ್ಟಿಗೆಗೆ ಶಿಫ್ಟ್ ಮಾಡುದು ಅಂತಲೂ ಗೊತ್ತಾಯ್ತು. ಎಲ್ಲವೂ ಕೂಡ ಒಂದೇ ಬ್ಲಾಗ್ ಅಲ್ಲಿ ಆಯ್ತು. ಒಂದು 5-6 ಕಂಟೆಂಟ್ ಒಂದೇ ವಿಡಿಯೋದಲ್ಲಿ ತೆಗಿಬೋದಿತ್ತು, ಇದೆಲ್ಲ ಒಂದ್ರಲ್ಲಾಯ್ತು. ಪರವಾಗಿಲ್ಲ, ಕಚ್ಚಿಸಿಕೊಂಡದಕ್ಕಾದ್ರೂ ನಮ್ಮ ಒಂದು ಬ್ಲಾಗ್ ಆದ್ರೂ ಆಯ್ತು. ಇನ್ನು ಇದು ಇದರಲ್ಲಿ ಕೂರ್ತದ ಇಲ್ವಾ ಅಂತ ನಿಮ್ಗೂ ಕೂಡ ಒಂದು ಡೌಟ್ ಇದ್ರೆ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಶುಗರ್ ಫೀಡಿಂಗ್ ನ ಹೊತ್ತು ಕೂಡ ನಾನು ಇದನ್ನು ಓಪನ್ ಮಾಡಿ ನೋಡ್ತೇನೆ ಹೇಗೆ ಉಂಟು ಅಂತ. ಮತ್ತೆ ಪದೇ ಪದೇ ನೋಡ್ಲಿಕ್ಕಿಲ್ಲ, ಇದಕ್ಕೆ ಡಿಸ್ಟರ್ಬ್ ಆದ್ರೆ ಅದು ಹಾರಿ ಹೋಗ್ತವೆ. ಹಾಗೆ ನೆಕ್ಸ್ಟ್ ಶುಗರ್ ಫೀಡಿಂಗ್ ನ ಹೊತ್ತೇ ನಾವು ಇದನ್ನು ಓಪನ್ ಮಾಡುವ. ಗಾಯ್ಸ್ ಈ ಪೆಟ್ಟಿಗೆಗೆ ಇವಾಗ ಜೇನುತುಪ್ಪ ಮತ್ತು ಸಕ್ಕರೆ ನೀರು ಕೊಟ್ಟ ಕಾರಣ ಇಲ್ಲಿ ಇರುವೆ ಎಲ್ಲ ಹತ್ತುತ್ತದೆ. ಇದಕ್ಕೆ ಇಲ್ಲಿ ಗಮೇಶನ್ ಹಾಕಿದ್ರು, ಈ ಮಳೆ ಬರುವಾಗ ಅದೆಲ್ಲ ಒದ್ದೆಯಾಗಿ ಹೋಗಿ ಅದಷ್ಟು ಪ್ರಯೋಜನಕ್ಕೆ ಬರುದಿಲ್ಲ. ಹಾಗಾಗಿ ಸ್ವಲ್ಪ ಮಡ್ ಆಯಿಲ್ ತಕೊಂಡು ಈ ರೀತಿ ಒಂದು ಬಟ್ಟೆ ಕಟ್ಟಿ ಒಂದು ಮಡ್ ಆಯಿಲ್ ಹಚ್ಚೋಲ್ವ. ಇವಾಗ ಎಲ್ಲದಕ್ಕೂ ಇದು ಮಡ್ ಆಯಿಲ್ ಹಚ್ಚಿ ಆಯ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಹೊಸಬರಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.